ಹಿಂದಿನ ಸರ್ಕಾರವೇ ವಿದ್ಯುತ್ ದರ ಏರಿಸಿತ್ತು ಎಂದು ಜಾರ್ಜ್ ಹೇಳುತ್ತಾರೆ. ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಕೆಇಆರ್ಸಿ ವಿದ್ಯುತ್ ದರ ಏರಿಕೆಯ ಪ್ರಸ್ತಾಪ ಸಲ್ಲಿಸುವ ರೂಢಿ. ನಮ್ಮ ಸರ್ಕಾರ ಬೆಲೆ ಏರಿಕೆಗೆ ಅನುಮೋದನೆ ಕೊಟ್ಟಿರಲಿಲ್ಲ. ಚುನಾವಣೆ ಘೋಷಣೆಯಾದ ನಂತರ ಅಧಿಕಾರಿಗಳು ಅನುಮೋದನೆ ಕೊಟ್ಟಿರಬಹುದು. ಸಿದ್ದರಾಮಯ್ಯ, ಡಿಕೆಶಿ, ಜಾರ್ಜ್ಗೆ ವಿನಂತಿ ಮಾಡುತ್ತೇನೆ. ಸಾರ್ವಜನಿಕ ಹಿತಾಸಕ್ತಿಯ ಕಾರಣ ಮುಂದಿಟ್ಟು ಆದೇಶ ರದ್ದು ಮಾಡಿ ಎಂದು ಉಡುಪಿಯಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಬಡವರಿಗೆ ಕೊಟ್ಟ ಯೋಜನೆಯನ್ನ ಬಿಜೆಪಿ ವಿರೋಧಿಸಿಲ್ಲ, ಬೆಂಬಲಿಸಿದೆ. ಶಕ್ತಿ ಯೋಜನೆಯನ್ನ ನಾವು ಸ್ವಾಗತ ಮಾಡುತ್ತೇವೆ. ಆರ್ಥಿಕ ತಜ್ಞರು, ನಿವೃತ್ತ ಅಧಿಕಾರಿಗಳು ಗ್ಯಾರಂಟಿಗಳ ಜಾರಿ ಕಷ್ಟ ಎಂದು ಹೇಳಿದ್ದರು. ಆಗ ಸಂದೇಹ, ಸಂಶಯವನ್ನ ಬಿಜೆಪಿ ವ್ಯಕ್ತಪಡಿಸಿದ್ದು ನಿಜ. ಪ್ರಜಾಪ್ರಭುತ್ವದಲ್ಲಿ ಜನ ಕಾಂಗ್ರೆಸ್ ಬೆಂಬಲಿಸಿ ಅಧಿಕಾರ ಕೊಟ್ಟಿದ್ದಾರೆ. ಗ್ಯಾರಂಟಿ ಜಾರಿ ಮಾಡುವುದು ಸರ್ಕಾರದ ಜವಾಬ್ದಾರಿ. ಗ್ಯಾರಂಟಿ ಕೊಡೋ ತನಕ ಬಿಜೆಪಿ ಜನರ ಜೊತೆ ಹೋರಾಟ ಮಾಡುತ್ತದೆ ಎಂದು ಹೇಳಿದರು. ನಮ್ಮ ಸರ್ಕಾರ ಮಾಡಿರುವಂಥ ಮತದಾನ ನಿಷೇಧ ಕಾಯ್ದೆ ವಾಪಸ್ ಪಡಿತೀವಿ ಅಂತೀನಿ. ನಾವು ಮಾಡದೇ ಇದ್ರೂ ಕೂಡ ಇಂಥ ಒಂದು ಸುತ್ತೋಲೆಯನ್ನು ಆಡಳಿತ ವ್ಯವಸ್ಥೆ ಆ ಸಂದರ್ಭದಲ್ಲಿ ಮಾಡಿದ್ದೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾವ ರೀತಿ ಮತದಾನ ನಿಷೇಧವನ್ನು ತರ್ತೇನೆ ಅಂತ ವಾಪಸ್ ತೆಗಿತೇನೆ ಅಂತೀರೋ ಅದೇ ರೀತಿ ಸಾರ್ವಜನಿಕ ಹಿತಾಸಕ್ತಿ ಇದು ತಿದ್ದುಪಡಿ ಅಲ್ಲ, ಇದೇನು ಕಾಯ್ದೆ ಅಲ್ಲ, ಇದು ಸುತ್ತೋಲೆ ತಕ್ಷಣ ವಾಪಸ್ ತೆಗೆದುಬಿಡಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಯಾವುದೇ ಕಾರಣಕ್ಕೂ ಕೂಡ 200 ಯೂನಿಟ್ ಕರೆಂಟನ್ನು ಉಚಿತವಾಗಿ ಕೊಡ್ತೇನೆ ಅಂತ ಹೇಳುವಂಥ ಸರ್ಕಾರ ಒಂದು ವಿದ್ಯುತ್ ದರ ಒಂದೇ ಸರ್ತಿಗೆ 2 ಪಟ್ಟು 3 ಪಟ್ಟು ಇರುವಂಥ ಸಂದರ್ಭದಲ್ಲಿ ನೋಡ್ತಾ ಇರಬಾರ್ದು. ನಾನು ಆಗ್ರಹ ಪಡಿಸ್ತೇನೆ, ತಕ್ಷಣ ಆ ಸುತ್ತೋಲೆಯನ್ನು ರದ್ದುಪಡಿಸಬೇಕು ಮತ್ತು ವಾಪಸ್ ಬಿಡಬೇಕು, ಜನರಿಗೆ ಹಿಂದಿನ ದರವನ್ನು ನಿಗದೀಕರಿಸಬೇಕು ಅನ್ನೋದು ನಮ್ಮ ಆಗ್ರಹ. ಹಾಗಾಗಿ ಸ್ಪಷ್ಟವಾಗಿ ನಮಗೆಲ್ಲರಿಗೂ ಕೂಡ ಗೊತ್ತಿರಬೇಕು, ಬಡವರಿಗೆ ಕೊಟ್ಟಂಥ ಸವಲತ್ತನ್ನು ಭಾರತೀಯ ಜನತಾ ಪಕ್ಷ ವಿರೋಧಿಸಲ್ಲ, ಅದರ ಬದಲಾಗಿ ಬೆಂಬಲಿಸಿದೆ. ನಾವು ಚುನಾವಣಾ ಸಂದರ್ಭದಲ್ಲಿ 5 ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿದೆವು. ಇಲ್ಲಿರುವಂಥ ಆರ್ಥಿಕ ತಜ್ಞರು, ಈ ರಾಜ್ಯದ ಆರ್ಥಿಕ ತಜ್ಞರು, ನಿವೃತ್ತ ಆರ್ಥಿಕ ಇಲಾಖೆ ಅಧಿಕಾರಿಗಳು ಯಾವ ವಿಶ್ವಾಸ ಬಾರದಿದ್ದರೆ ನಾವು ನಂಬಿ ಒಟ್ಟಾಗಿದ್ದೇವೆ, ನಮಗೀಗ ಅನ್ಯಾಯ ಆಗಿದೆ ಅನ್ನುವಂಥ ಜೊತೆಯಲ್ಲಿ ಜನರ ಜೊತೆಯಲ್ಲಿ ನಾವು ನಿಲ್ತೇವೆ ಅಂತ ಹೇಳಿದೆವು. ನನಗನ್ನಿಸುತ್ತೆ ಭಾರತೀಯ ಜನತಾ ಪಕ್ಷ ಮತ್ತು ಪ್ರತಿಪಕ್ಷಗಳು ಪ್ರಬಲವಾಗಿ ನಿಮ್ಮ 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಆಗ್ರಹ ಮಾಡಿದ ಹಿನ್ನೆಲೆಯಲ್ಲಿ 1 ಗ್ಯಾರಂಟಿಯನ್ನು ಇವತ್ತು ಮಾಡಿದ್ದೀರಿ. ಉಳಿದ 4 ಗ್ಯಾರಂಟಿಯನ್ನು ಮಾಡಬೇಕಾದಂಥ ಜವಾಬ್ದಾರಿ ನಿಮ್ಮ ಕೈಲಿದೆ. ನೀವು ಉಚಿತವಾಗಿ 10 kg ಅಕ್ಕಿ ಕೊಡ್ತೇನೆ ಅಂತ ಹೇಳಿದ್ದೀರಿ. 5 kg ಕೇಂದ್ರ ಸರ್ಕಾರ ಕೊಡುತ್ತೆ. ಹಾಗಾಗಿ 10 kg ನೀವು ಪ್ರತ್ಯೇಕ ಕೊಡ್ತೀರಾ ಅಥವಾ ಕೇಂದ್ರ ಸರ್ಕಾರ ಕೊಟ್ಟಿದ್ದಾಗಿದ್ರೆ ಕೇಂದ್ರ ಸರ್ಕಾರ ಸಹಭಾಗಿತ್ವಲ್ಲ ಅಂತ ಹೇಳುವಂಥ ಮಾತು ನೀವು ಹೇಳ್ತಿದ್ರೆ ಅದು ತಪ್ಪಾಗಿಬಿಡುತ್ತೆ. 200 ಯೂನಿಟ್ ಕರೆಂಟ್ ಕೊಡ್ತೇನೆ 200 ಯೂನಿಟ್ವರೆಗೆ 199 ಯೂನಿಟ್ವರೆಗೂ ಕೂಡ ಉಚಿತವಾಗಿ ಕೊಡ್ತೇನೆ ಅಂತ ಹೇಳಿದವರು ಮುಖ್ಯಮಂತ್ರಿಗಳು ಹೇಳಿದ್ರು ಸಿದ್ದರಾಮಯ್ಯನವರೇ. ಇವತ್ತು ಅದನ್ನು ಸ್ವಲ್ಪ ಬದಲಾವಣೆ ಮಾಡಿದ್ದು ಸರಿ ಅನಿಸಿಲ್ಲ.